ಇತ್ತೆ ಒಂದು ಗ್ರೈಂಡ್ ಅಂಡು ಇತ್ತೆ ಒಂದು ಎಣ್ಣೆ ಪಾಡ್ದ ನಾನು ಫಸ್ಟ್ ಕೊಂಚ ಪಾಡಿ ಎಣ್ಣೆ ಇತ್ತೆ ನೀರುಳ್ಳಿ ಪಾಡ್ದ ಬೇಸಪ್ಪು ಪಾಡ್ದ ಮತ್ತು ಕಾಯಿ ಮೆಣಸಿನ ಮಾಡಬೇಕು ಇತ್ತೆ ಶುಂಠಿ ಫ್ರೈ ಮಾಡ್ತದೆ ಇತ್ತೆ ಶುಂಠಿ ಪಾಡ್ದ ಮತ್ತೆ ಸರಿ ಮಿಕ್ಸ್ ಮಾಡ್ತದೆ ಮತ್ತೆ ಆನ್ಲೈನ್ ಕ್ಲಾಸ್ ಜೋಬ್ಲೆ ಅಂತ ಬೇಗ ಬೇಗ ಅಡಿಗೆ ಅಂತೀನಿ ಮತ್ತು ಯೂಟ್ಯೂಬ್ ಆಡೋ ಬರೋದು ಲೇಟ್ ಆಗ್ತದೆ ನಾವು ಜೋಬ್ಲೆ 8 ಗಂಟೆ ಅಂತ ಕ್ಲಾಸ್ ಇಟ್ಕೊಂಡು ಓಕೆ ಸರಿ ಗೋಲ್ಡನ್ ಬ್ರೌನ್ ಆಡು ಮತ್ತೆ ಟೊಮೆಟೊ ಮಾಡ್ದ ಟೊಮೆಟೊ ಪಾಡು ಸರಿ ಇದು ಬಜ್ಜಿ ಕಮ್ಮೆನ ಪಾಡು ಸರಿ ಫ್ರೈ ಮಾಡ್ತದೆ ಮತ್ತು ಈ ಮಸಾಲೆನ ಪಾಡ್ದು కొంచెం మిక్సిన తర్వాత నీరు పాడదు అయితే ಒಂಚೂರು ಮಿಕ್ಸ್ ಬರುತ್ತೆ ನೀರು ಪಾಡು ನಮಗೆ ಎಷ್ಟು ದಪ್ಪ ಕೂಡ అయితే ರುಚಿಗೆ ತಕ್ಕ ಉಪ್ಪು ನಮಗೆ ಏತು ಕೂಡ ಹತ್ತು ಪಾಡಿನ ಮತ್ತೆ ಮಿಕ್ಸ್ ಮಾಡ್ತದೆ ಒಂಚೂರು ಒಂದು 2 ಸ್ಪೂನ್ ಆಯ್ತು ತಾರೆ ಪಡ್ಗ ಒಂದು ಮಲ್ಲ ಸ್ಪೂನ್ ಆಯ್ತು ಅವು ರುಚಿ ಬರ್ಕೊಂಡು ಪಾಡ್ನ ಪಾಡು ರಿಜಿನಲ್ పొడిచి ಮಿಕ್ಸಿಲಿ ಪಾಡ್ಗ ಇತ್ತೆ ಒಂದು ಈತ ಸಣ್ಣ ಒಂತೆ ತಾರೆ ಚೂರು ರುಚಿಗೆ ತಕ್ಕ ಮಾತ್ರ నేను ಪಾಡ್ದೆ ಇತ್ತೆ ಶೋಕು ಮಿಕ್ಸ್ ಮಾಡ್ಕೋಗ ಮತ್ತೆ ಮುಚ್ಚಳ ತಿಪ್ಪುಗ ಕಡ್ಡಿಂದು ಮತ್ತೆ ಈ ಮೀನನ್ನು ಪಾಡ್ಬೇಕು ಮತ್ತೆ ಮುಚ್ಚಳ ಮುಚ್ಚಿಗೆ ಮೀನು ಪಾಡು 2 ನಿಮಿಷ ಮುಚ್ಚಿಗೆ ಮತ್ತೆ ಮುಚ್ಚಳ ತಿಪ್ಪುಗ ದೊಡ್ಡ ಕೊದ್ದಿಂಡು ನಾನು ಗ್ಯಾಸ್ ಆಫ್ ಮಾಡ್ತುಗ ಒಂದು ರೆಡಿ ಆಂಡ್ ಬುಳೆಂಜೀರು ಪುಳಿ ಮುಂಚಿ ಮಸ್ತ್ ಟೇಸ್ಟಿ ಆದುಂಡು ನಿಕ್ಲೋರು ಟ್ರೈ ಮನ್ಪ್ಲೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಕ್ಲೆ ಇಷ್ಟ ಆಂಡ ಲೈಕ್ ಮನ್ಪ್ಲೆ ಶೇರ್ ಮನ್ಪ್ಲೆ ಕಮೆಂಟ್ ಮನ್ಪ್ಲೆ ಬೊಕ್ಕ ಸಬ್ಸ್ಕ್ರೈಬ್ ಮನ್ಪ್ಲೆ ಇನ್ನು ನನ್ನೊಂದು ವಿಡಿಯೋ ಬರ್ತೆ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್.